ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಫುಟ್ಬಾಲ್ ಮ್ಯಾಚ್ನ ವೇಳೆ ಚೇರ್ನೊಂದಿಗೆ ಬಡಿದಾಟ ಆಗ್ಬಿಟ್ಟಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಕೆ ಸುಬ್ಬಯ್ಯ ಮೆಮೋರಿಯಲ್ ಕಪ್ ಪಂದ್ಯದ ವೇಳೆ ನಡೆದಿರುವಂತಹ ಗಲಾಟೆ ಇದು. ಕಡಂಗ ಸುಂಟಿಕೊಪ್ಪ ತಂಡದ ಅಭಿಮಾನಿಗಳ ನಡುವೆ ನಡೆದಿರುವಂತಹ ಘರ್ಷಣೆ ಇದು. ಫುಟ್ಬಾಲ್ ಮ್ಯಾಚ್ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಚೇರ್ ತೆಗೆದುಕೊಂಡು ಬಡಿದಾಡ್ಕೊಂಡು ಬಿಟ್ಟಿದ್ದಾರೆ. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ. ಎಕೆ ಸುಬ್ಬಯ್ಯ ಮೆಮೋರಿಯಲ್ ಕಪ್ ಪಂದ್ಯದ ವೇಳೆ ನಡೆದಿರೋ ಗಲಾಟೆ. ಒಂದ್ ಕಡೆ ಕಡಂಗ, ಮತ್ತೊಂದ್ ಕಡೆ ಸುಂಟಿಕೊಪ್ಪ ತಂಡದ ಅಭಿಮಾನಿಗಳ ನಡುವೆ ಆಗಿರೋ ಘರ್ಷಣೆ. ಸೆಲೆಬ್ರೇಷನ್ ವೇಳೆ ಚೇರ್ನಲ್ಲಿನೇ ಹೊಡೆದಾಡ್ಕೊಂಡು ಬಿಟ್ಟಿದ್ದಾರೆ ಅಭಿಮಾನಿಗಳು. ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ಘಟನಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ.